ಹಾಂ ಸರ್ ನಮಸ್ತೆ, ರಾಜು ಶೆಟ್ರು ಸರ್ ಅದೇ. ಅಂದಿ ನಮಸ್ತೆ ಸರ್, ಯಾನ್ ವಾಯ್ಸ ಪುತ್ತೂರ್ದು ಪಾತರ್ನೆ ಹಾಂ ಸರ್. ಇನಿ ಒಂಜಿ ಮೂಡಬಿದ್ರೆಡ್ ನಮ್ಮ ಕಂಬಳದ ಭೀಷ್ಮರು ಗುಣಪಾಲ ಕಡಂಬೇರ ಗುಂಬುರನಂಜಿ ಅವಮಾನಾಯಿನ ಬಗ್ಗೆ ಮೂಡಬಿದ್ರೆಡ್ ಪೂರ ಸಭೆ ಸೇರಿದೇರು ಐಟ್ ಈರ್ಲ ಒಂಜಿ ಪಾಲ್ ಪಡೆದೇರು ಸರ್. ಒಂಜಿ ಫೋಟೋ ಪೂರ ಬತ್ತನು ತುಯ್ಯಾನ್ ಇತ್ತೆ ದಾದ ನಿರ್ಣಯ ಸರ್. ಇದು ಸಭೆಟ್ ದಾದ ಪೂರ ಚರ್ಚೆ ಅಂಡ್ ಪಂಡ ಒಂಜಿ ಕಂಬಳಾಭಿಯಾನ ಒಂಜಿ ಮಾಹಿತಿ ಕೊರಲಿ ಸರ್. ಚರ್ಚೆಯಲ್ಲಿ ಬಂದ ಒಂದು ಸಾರ್ವಜನಿಕ ವೇದಿಕೆಗೆ ಒಂದು ಹಿರಿಯ ತೀರ್ಪುಗಾರರಿಗೆ ಅವಮಾನ ಮಲ್ತಿನ ತಪ್ಪು ಬಂದ್ಬಿಟ್ಟು ಒಕ್ಕರ ನಿರ್ಧಾರ ಅದು. ಹಾಂ ಅದು ಬೊಕ್ಕ ಬೇತೆ ಬೇತೆ ವಿಚಾರಗಳು ಮತ್ತೆ ಚರ್ಚೆಗೆ ಬರ್ತಾ ಕಂಬಳ ಸಮಿತಿ ಬಂದು ನಾವು ಅವು ಈ ದಾಖಲೆಗಳ ಸಮಸ್ಯೆಗೆ ಗೊತ್ತಿಲ್ಲ ಏನು ಪರಿಹಾರ ಮಾಡ್ತಾರೆ ಇತ್ತು ಸಮಸ್ಯೆ ಸಮಸ್ಯೆ ಆ ಸಂಸ್ಥೆನೇ ಒಂದು ಪರಿಹಾರ ಇಂಚಿನ ಸಮಸ್ಯೆನೇ ಕೊಟ್ಟು ಬರೋಣ ಸಮಿತಿ ಏನು ಬಂದು ಒಂದು ವಿಚಾರನ ಚರ್ಚೆಲ್ಲ ಒಂದಿತ್ತ ಬೊಕ್ಕ ಕಂಬಳ ಆಯೋಜನೆ ಮಾಡ್ಕೊಂಡು ಅಕ್ಲೇ ಒಂದು ಅಕ್ಲಿಗೆ ಸ್ವಾತಂತ್ರ್ಯ ಮಕ್ಕಳು ಅಕ್ಲಿಗೆ ಡೇಟ್ ಕೊಡ್ರೇನ ಅಕ್ಕೆಲ್ಲ ಬೇಕಾದ ಸರ್ಕಾರದ ಸವಲತ್ತು ಕಳೆಯರನ ಅದಕ್ಕೆ ಕಂಬಳ ಸಮಿತಿ ಇನ್ಮಾಲ್ಬಿಟ್ಟು ಹೊರತು ಕಂಬಳ ವ್ಯವಸ್ಥಾಪಕ ಸಮಿತಿ ಲವ್ ಮಾಡ್ತಾರೆ ಇನ್ನು ಮಾಡ್ತಾರೆ ಏನು ಬಂದ್ಬಿಡ ವಿಚಾರವನ್ನು ಬರ್ತೀನಿ ಮಾತ್ರ ಸರಿ ಆಯ್ತು ಏನು ಬಂದ್ರೆ ವಿಚಾರಲ್ಲ ಮುಂದೆಲ್ಲ ಬರ್ತೀನಿ. ಓಕೆ ಬೊಕ್ಕ ಮುತ್ತೂರು ಕಲ್ಕಡೆ ಲೋಕೇಶ್ ಶೆಟ್ರೇನು ರಡ್ಡು ಸಮಿತಿ ಇಡಲ್ಲ, ರಾಜ್ಯ ಅಸೋಸಿಯೇಷನ್ ಇಲ್ಲ, ಜಿಲ್ಲಾ ಕಂಬಳ ಸಮಿತಿ ಇಲ್ಲ ಬೆಕ್ಕೋಡು ಬಂತ ವಿಚಾರನ ಸಮಿತಿ ಮಂಡನೆ ವಿಚಾರ ಏನೆಂದ್ರೆ ಇರಗೆ ಮಾಹಿತಿ ಕೊಡೋದಿಲ್ಲ ಈ ವಿಚಾರದಲ್ಲಿ ಮಾತ್ರ ಸಭೆಟಿ ಚರ್ಚೆ ಎಲ್ಲ ಅಂದಂದು ಕಡಂಬೇರೆ ಗುಂಬುರನಿಗೆ ಏನಾಗ ಐತ ಬಗ್ಗೆ ನಾನು ದಾದ ದುಂಬುದ ಹೋರಾಟದಾದ ಸರ್. ಐತ ಬಗ್ಗೆ ದಾದ ಪಾತೇರಿ ಸರ್ ಹೋರಾಟದಿಂದ ಅವು ಈ ಬೇಡಿಕೆನ ಇಟ್ಟು ಜಿಲ್ಲಾ ಸಮಿತಿಗೆ ಮಕ್ಕಳು ಅಭಿಮಾನಿ ಸಂಘಟಕರು ಕೊಡ್ತೇವೆ. ಹಾಂ ಐತ ಬಗ್ಗೆ ನಾನೇನಿಲ್ಲ ಒಂದು ಆ್ಯಕ್ಷನ್ ತೊಂದರೆ ಪರಿಹಾರ ನಾಡಿ ಅಂತ ಮತ್ತು ಇದನ್ನು ಹೇಳಲ್ಲ ಮಲ್ಲ ಹೋರಾಟ ಮಲ್ಕೊಂಡು ಮಲ್ತೊಂಡೆ. ಓಕೆ ಓಕೆ ಇದು ಎಲ್ಲೇ ಮೀಯರ್ದ ಕಂಬಳ ಉಂಟು ಸರ್. ಐತ ದುಂಬುದಾದಲ್ಲ ಒಂದು ನಿರ್ಣಯಕ್ಕೆ ಬರ್ತಾರೆ ಸರ್. ಅಂಚಮನಿ ದಾದಲ್ಲ ಬಂದಾಗ ಅವು ಇದಕ್ಕೆ ಅಸೋಸಿಯೇಷನ್ ಅಧ್ಯಕ್ಷರೆಲ್ಲ ಶಿಕ್ಷಣ ಅಧ್ಯಕ್ಷರು ಲೆಕ್ಕ ಪಾತ್ರ ಸುದ್ದಿ ಎಲ್ಲ ಸ್ವಂತ ಮಾಹಿತಿ ಒಂದು ಗೊತ್ತಿದ್ವಿ. ಹಾಂ 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 ಪಾತ್ರ ಸರ್ ಮಲ್ತು ಇರ್ಬೇಕು ಕಣಮೀರು ಕೂಡ ಪಂಚೆ ನೇರದ ಕಂಬಳ ಕೊರಡು ಅವಡು ಮಾತೆಲ್ಲ ಬರೋದು ಸಹಕಾರ ಕೊರಡು ಎಲ್ಲದ ಮೀಟಿಂಗ್ ಇದೆಲ್ಲ ನೇರದ ಕಂಬಳ ಸಮಸ್ಯೆ ಯಾರ ಬಲ್ಲಿ ಕೂಡ ಮೀಡಿಯಾ ಇಟ್ಕೊಂಡು ಪ್ಯಾನಲ್ ಇಟ್ಕೊಂಡು ಪಂಚೆ ಅಂತ ಅದು ಕಂಬಳದ ಆತಂಕ ಮಲ್ಪನ ಪ್ರಶ್ನೆಯಲ್ಲಿ ಹೋಗ್ಲಿದ್ದ ಈ ತಪ್ಪು ಪುನಃ ಸರಿ ಮಲ್ಕೊಂಡು ಬಯರ್ಗಾರ ಪ್ರಯತ್ನ ಬರೋದು ಅಂತ ಹಿನ್ನೆಲೆಯಲ್ಲಿ ಇಲ್ಲಿ ಸಭೆ ಸೇರಿದೆ ಅಂತ. ಹೌದು ಸರ್ ಹೌದು ಸರ್. ಓಕೆ ಸರ್ ಮತ್ತೆ ಸ್ವಲ್ಪ ಮೇಲೆ ಸರ್ ಕಂಬಳ ಅಭಿಮಾನಿಗಳಿಗೆ ಮಾಹಿತಿ ಕೊಡ್ರಿ. ಥ್ಯಾಂಕ್ ಯು ಸರ್. ಓಕೆ ಹಾಂ ಓಕೆ ಓಕೆ.